ರಾಜ್ಯದಲ್ಲಿ ಜಾಂಬಿ ಡ್ರಗ್ಸ್ ವಿಚಾರದ ಕುರಿತು ಉಡುಪಿ ಖ್ಯಾತ ಮಾನವ ತಜ್ಞ ಡಾಕ್ಟರ್ ಪಿವಿ ಭಂಡಾರಿಯವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದು ಸುಳ್ಳು, ಕೇವಲ ವದಂತಿ ಎಂದು ತಳ್ಳಿ ಹಾಕಿರುವ ಬೆಂಗಳೂರು ಪೊಲೀಸ್ ಕಮಿಷನರ್ ಇತ್ತೀಚೆಗೆ ಯುವಕನೊಬ್ಬ ಜಾಂಬಿ ಡ್ರಗ್ಸ್ ಸೇವಿಸಿದ ರೀತಿಯಲ್ಲಿ ವರ್ತಿಸಿದ ವಿಡಿಯೋವೊಂದು ವೈರಲ್ ಆಗಿತ್ತು. ಅಮೆರಿಕಾದಲ್ಲಿ 2016ರಲ್ಲಿ ಮೊದಲ ಬಾರಿಗೆ ಈ ಡ್ರಗ್ಸ್ ಬಳಕೆಯಾಗಿತ್ತು. ಇದು ವೆಟರ್ನರಿ ಡ್ರಗ್. ಇದು ಪ್ರಾಣಿಗಳಿಗೆ ಅರವಳಿಕೆ ನೀಡಲು ಬಳಸುವಂತಹ ಡ್ರಗ್. ಇದನ್ನು ಮನುಷ್ಯರು ಬಳಸಲು ಪ್ರಾರಂಭಿಸಿದಾಗ ಚರ್ಮದಲ್ಲಿ ಭಯಾನಕ ಗಾಯಗಳಾಗುತ್ತದೆ. ಇದನ್ನು ಸೇವಿಸಿದ ಮನುಷ್ಯರು ಗಂಟೆಗಟ್ಟಲೆ ನಿಂತಲ್ಲೇ ನಿಲ್ಲುವುದು ಕಂಡುಬಂದಿತ್ತು. ಇದನ್ನು ಜಾಂಬಿ ಡ್ರಗ್ಸ್ ಎಂದು ಕರೆದರು. ನಮ್ಮ ದೇಶದಲ್ಲಿ 2 ಕಡೆ ವಿಡಿಯೋ ವೈರಲ್ ಆಯಿತು. ಒಂದು ಬೆಂಗಳೂರು, ಮತ್ತೊಂದು ಚಂಡೀಗಢದಲ್ಲಿ ವಿಡಿಯೋ ಕಂಡುಬಂತು. ಸುಳ್ಳು ಸುದ್ದಿಗಳು ನಮ್ಮ ದೇಶದಲ್ಲಿ ಬಹಳ ವೇಗವಾಗಿ ಹರಡುತ್ತೆ. ನಿಜವಾದ ಸಮಸ್ಯೆ, ವೈಜ್ಞಾನಿಕ ವಿಷಯಗಳು ಹಬ್ಬುವುದಿಲ್ಲ. ಈ ಡ್ರಗ್ ಭಾರತದ ದೇಶದಲ್ಲಿ ಎಲ್ಲೂ ಬಳಕೆಯಾಗಿಲ್ಲ. ಯಾವನೇ ಒಬ್ಬ ವ್ಯಕ್ತಿ ಈ ರೀತಿ ಪ್ರತಿಮೆಯಂತೆ ನಿಂತರೆ ಅನೇಕ ಕಾರಣಗಳಿರುತ್ತವೆ. ಅದು ಕೇವಲ 30 ಸೆಕೆಂಡಿನ ವಿಡಿಯೋ. ಬಿಸಿಲಿನಿಂದ ಆತ ದಣಿದು ನಿಂತಿರಬಹುದು. ಸಕ್ಕರೆಯ ಪ್ರಮಾಣ ಕಡಿಮೆಯಾದರೂ ಹೈಪೋಗ್ಲೈಸೀಮಿಯಾ ಉಂಟಾಗುತ್ತದೆ. ಅಲ್ಪ ಸಮಯಕ್ಕೆ ಈ ರೀತಿಯಾಗಿ ಸರಿ ಹೋಗುತ್ತದೆ. ವಿಡಿಯೋ ಮಾಡುವುದಕ್ಕಿಂತ ಅಂತಹ ಸಂದರ್ಭದಲ್ಲಿ ಸಹಾಯ ಮಾಡಿ. ನಮ್ಮಲ್ಲಿ ಬೇರೆ ಮಾದಕ ದ್ರವ್ಯಗಳು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿವೆ. ಗಾಂಜಾ ಸೇವನೆಯಿಂದ ಹಲವು ಯುವಕರು ಕೆಲಸಕ್ಕೆ ಹೋಗುತ್ತಿಲ್ಲ. ಹಲವು ಜನ ವೇಗವಾಗಿ ವಾಹನವನ್ನು ಓಡಿಸಿ ಅಪಘಾತ ಉಂಟಾಗಿದೆ. ಗಾಂಜಾ, ಅಫೀಮ್, ನಿದ್ರೆ ಮಾತ್ರೆ, ಬೇಕಾದಷ್ಟು ಮಾದಕ ದ್ರವ್ಯಗಳು ಯುವಕರನ್ನ ಹಾಳು ಮಾಡಿವೆ. ಇದನ್ನು ನಿಯಂತ್ರಿಸುವುದು ಹೇಗೆ ಎಂಬ ಬಗ್ಗೆ ಮೊದಲು ಆಲೋಚಿಸೋಣ. ಅನಗತ್ಯವಾಗಿ ಜಾಂಬಿ ಡ್ರಗ್ಸ್ ವಿಚಾರದ ಚರ್ಚೆ ಬೇಡ. ಜನರಲ್ಲಿ ಅನಗತ್ಯ ಭಯ ಉಂಟು ಮಾಡಿ ಈ ವಿಡಿಯೋ ನೋಡಿದಾಗಿನಿಂದ ಅನೇಕ ಜನ ನನಗೆ ಕರೆ ಮಾಡಿದ್ದಾರೆ. ಜಾಂಬಿ ಡ್ರಗ್ಸ್ ಬಂದ್ರೆ ನಮ್ಮ ಗತಿ ಏನು ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಚಾಲ್ತಿಯಲ್ಲಿರುವ ಮಾದಕ ದ್ರವ್ಯಗಳು ಯುವಕರಿಗೆ ತಲುಪದಂತೆ ಎಚ್ಚರಿಕೆ ವಹಿಸೋಣ ಎಂದರು. ಝೈಲಜಿನ್ ಅನ್ನುವಂಥದ್ದು ಇದು ವೆಟರ್ನರಿ ಡ್ರಗ್. ಇದು ಪ್ರಾಣಿಗಳಿಗೆ ಅರಿವಳಿಕೆ ಕೊಡುವುದಕ್ಕಾಗಿ ಉಪಯೋಗಿಸುವ ಒಂದು ಡ್ರಗ್ ಆಗಿದೆ. ಇದು ಮನುಷ್ಯರು ಉಪಯೋಗಿಸಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ಈ ಮನುಷ್ಯರಿಗೆ ಚರ್ಮದಲ್ಲಿ ಭಯಾನಕ ಗಾಯಗಳಾಗುತ್ತಾ ಇದ್ದದ್ದು ಹಾಗೂ ಈ ಮನುಷ್ಯರು ಒಂದು ರೀತಿಯಲ್ಲಿ ಒಂದು ಸ್ಟ್ಯಾಚ್ಯೂ ತರ ಗಂಟೆಗಟ್ಟಲೆ ನಿಲ್ಲುವಂಥದ್ದು, ಇದನ್ನ ಗಮನಿಸಿ ಇದನ್ನ ಜಾಂಬಿ ಡ್ರಗ್ಸ್ ಅಂತ ಕರೀತಾ ಇದ್ರು. ಆದರೆ ಇದು ಭಾರತ ದೇಶದಲ್ಲಿ ಇಷ್ಟರವರೆಗೆ ಎಲ್ಲಿಯೂ ಪ್ರೂವ್ ಆಗಿಲ್ಲ. ಈ ವೈರಲ್ ಆದ ವಿಡಿಯೋಗಳು ಒಂದು ಬೆಂಗಳೂರಿದು, ಹಾಗೆ ಅದಕ್ಕೂ ಮುಂಚೆ ಒಂದು ಚಂಡೀಗಢದಲ್ಲಿ ಈ ಝೊಮ್ಯಾಟೊ, ಸ್ವಿಗ್ಗಿ ಇದು ಮಾಡುವಂತ ಒಬ್ಬ ಯುವಕ ಇದನ್ನ ಕನ್ಸ್ಯೂಮ್ ಮಾಡ್ದ ಅಂತ ಎಲ್ಲ ಸುಳ್ಳು ಇದು ಬಂದಿತ್ತು. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸುಳ್ಳು ಸುದ್ದಿಗಳು ನಮ್ಮ ದೇಶದಲ್ಲಿ ಬಹಳ ಫಾಸ್ಟ್ ಆಗಿ ಹರಡುತ್ತೆ. ವೈಜ್ಞಾನಿಕ ವಿಷಯಗಳು ಅಥವಾ ನಿಜವಾದ ಸಮಸ್ಯೆಗಳು ಹಬ್ಬುವುದಿಲ್ಲ. ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ತರ ಝೈಲಜಿನ್ ಅನ್ನುವಂತ ಡ್ರಗ್ ಇದು ಭಾರತ ದೇಶದಲ್ಲಿ ಎಲ್ಲಿಯೂ ಅವೈಲೇಬಲ್ ಆಗಿಲ್ಲ. ಇದು ಒಂದು ಅಪ್ಪಟ ಸುಳ್ಳು ಸುದ್ದಿ.